ವರ್ಷಗಳಿಂದ ಇತ್ತು. ಆದರೆ ಸ್ಥಳದಲ್ಲಿ ಒಂದು ರಸ್ತೆಗೆ ಜಾಗ ಬಿಡದ ಕಾರಣ ಈ ತುಂಬ ವರ್ಷಗಳಿಂದ ಈ ರಸ್ತೆಯನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ಇತ್ತು. ಇಂಥ ಸಂದರ್ಭದಲ್ಲಿ ಕಳೆದ ಬಾರಿ 2023ನೇ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಶಾಸಕರು ಮತಯಾಚನೆಯ ಸಂದರ್ಭದಲ್ಲಿ ನಾವೊಂದು ಈ ಬೇಡಿಕೆಯನ್ನು ಇಟ್ಟಿದ್ದೆವು. ಯಾಕಂತೇಳಿದ್ರೆ ಈ ರಸ್ತೆ ಆದರೆ ತುಂಬ ಜನರಿಗೆ, ಅಂದರೆ ಇಲ್ಲೊಂದು ಜನತಾ ಕಾಲೋನಿ ಇದೆ, ಅದಕ್ಕೆ ಸೇರಿಸಿ ಒಂದು 100 ಮನೆಗಳಿದೆ. ಆ ಮನೆಗಳಿಗೆ ಈಗ ಪುತ್ತೂರನ್ನು ಸಂಪರ್ಕಿಸಬೇಕಾದ್ರೆ ಒಂದು 5 ಕಿಲೋಮೀಟರ್ ರೌಂಡ್ ಹೊಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಆದರೆ ಈ ರಸ್ತೆ ಒಂದು ಆದರೆ ನಮಗೆ 1 ಕಿಲೋಮೀಟ್ರಲ್ಲೇ ನಾವು ಪುತ್ತೂರಿನ ಮೈನ್ ರೋಡನ್ನು ಕನೆಕ್ಟ್ ಮಾಡುವಂಥ ಅವಕಾಶ ಇರ್ತದೆ. ಆ ರಸ್ತೆಯನ್ನು ನೀವು ಮಾಡಿಕೊಡಬೇಕು ಅಂತೇಳಿ ಶಾಸಕರ ಹತ್ರ ಕೇಳಿಕೊಂಡಿದ್ದೆವು. ಅದಕ್ಕೆ ಪೂರಕವಾಗಿ ನಗರೋತ್ಥಾನದಲ್ಲಿ 36.5 ಲಕ್ಷ ರೂಪಾಯಿಯನ್ನು ಅನುದಾನವನ್ನು ನಮಗೆ ಶಾಸಕರು ಇಲ್ಲಿಗೆ ನೀಡಿದರು. ಆದರೆ ಕೆಲವು ಸಮಸ್ಯೆಗಳಿಂದಾಗಿ, ಅಂದರೆ ಜಾಗ ಒತ್ತುವರಿಯಾಗಿತ್ತು, ಅದನ್ನು ಬಿಟ್ಟು ಕೊಡದ ಕಾರಣ ರಸ್ತೆ ಮಾಡಲಿಕ್ಕೆ ಸಮಸ್ಯೆಗಳಿದ್ದ ಸಂದರ್ಭದಲ್ಲಿ ಶಾಸಕರೇ ಒಂದು ಮುತುವರ್ಜಿಯನ್ನು ವಹಿಸಿಕೊಂಡು ಈ ಜನರ ಒಂದು ರಸ್ತೆಯ ಸಮಸ್ಯೆ ಏನಿತ್ತು ಅದಕ್ಕೆ ಪರಿಹಾರವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಸಮಸ್ಯೆಗಳಿತ್ತು, ಅದನ್ನೆಲ್ಲವನ್ನು ಪರಿಹಾರ ಮಾಡಿಕೊಂಡು ಇಷ್ಟು ಒಂದು 100 ಮನೆಗಳಿಗೆ ಆಗುವಂಥ ರಸ್ತೆಯ ಒಂದು ಸಂಪರ್ಕವನ್ನು ಮಾಡಿಕೊಟ್ಟು ಜನರಿಗೆ ತುಂಬ ಸಹಕಾರವನ್ನು ಮಾಡಿ ತಾನು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ನಾಗರಿಕರ ಪರವಾಗಿ ಹೆಮ್ಮೆಯಿಂದ ಇದು ಮಾಡ್ತೇನೆ. ಸೊ ಇವತ್ತು ಆ ರಸ್ತೆ ಪೂರ್ಣಗೊಂಡಿದೆ. ಆ ಪೂರ್ಣಗೊಂಡು ಇವತ್ತು ಉದ್ಘಾಟನೆಯ ಸಂದರ್ಭದಲ್ಲಿ ನಾವಿದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ರಸ್ತೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಪುತ್ತೂರಿನ ಶಾಸಕರಾದಂಥ ಅಶೋಕ್ ಮಾರಯ್ಯ ಅವರಿದ್ದಾರೆ, ನಮ್ಮ ಪುತ್ತೂರು ಬ್ಲಾಕ್ ಅಧ್ಯಕ್ಷರಾದ ಕೃಷ್ಣಪ್ರಸಾದ್ ಆಳ್ವರಿದ್ದಾರೆ, ವಿಕ್ಟರ್ ಪಾಯಸ್ ಇದ್ದಾರೆ, ನಮ್ಮ ಬೂತ್ ಅಧ್ಯಕ್ಷರಾದಂಥ ನವಾಜ್ ಇದ್ದಾರೆ, ಅಶೋಕ್ ಪೈಸ್ ಇದ್ದಾರೆ, ಮತ್ತೆಲ್ಲ ನಾಗರಿಕರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮ ಅಂದರೆ ಈ ರಸ್ತೆಯ ಉದ್ಘಾಟನೆಯನ್ನು ಶಾಸಕರು ಮಾಡಿಕೊಡಬೇಕು ಅಂತೇಳಿ ಕೇಳಿದ್ದೀವಿ. ನಗರಸಭಾ ವ್ಯಾಪ್ತಿಯ ಪೆರ್ವತ್ತೋಡಿ ಈ ಭಾಗದ ರಸ್ತೆ ಸುಮಾರು 30 ವರ್ಷದ ಹಿಂದಿನಿಂದ ಇಲ್ಲಿ ಸುಮಾರು 70ರಿಂದ 80 ಮನೆಗಳಿರುವಂಥ ಕಾಲೋನಿಗಳು ಇದ್ದರೂ ಅವರಿಗೆ ರಸ್ತೆ ಸಂಪರ್ಕ ಇರಲಿಲ್ಲ. ಚುನಾವಣಾ ಸಮಯದಲ್ಲಿ ನಾನು ಈ ಭಾಗಕ್ಕೆ ಚುನಾವಣಾ ಪ್ರಚಾರಕ್ಕೆ ಬರುವಾಗ ಅವರು ನನ್ನ ಹತ್ರ ವಿನಂತಿ ಮಾಡಿಕೊಂಡಿದ್ದರು, ನಮ್ಮ 70 ಮನೆಗಳಿಗೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ, ನನ್ನ 70 ಮನೆಗೆ ಹೋಗಲಿಕ್ಕೆ ಬರಲಿಕ್ಕೆ ಸರಿಯಾದ ರಸ್ತೆಗಳಿಲ್ಲ, ನಮ್ಮ ಮಕ್ಕಳು ನಡ್ಕೊಂಡು ಹೋಗಲಿಕ್ಕೆ ಶಾಲೆಗೆ ಹೋಗಲಿಕ್ಕೆ ಆಗೋದಿಲ್ಲ, ಇಲ್ಲಿ ಜಾರಿ ಬೀಳುವಂಥ ಪರಿಸ್ಥಿತಿ ಇದೆ, ನಾವೆಲ್ಲಾದರೂ ಕಷ್ಟ ಬಂದು ಒಂದು 2 ವೀಲರನ್ನು ತಗೊಂಡಿದ್ದರೆ ಆ 2 ವೀಲರಲ್ಲಿ ಈ ರಸ್ತೆಯಲ್ಲಿ ಬರಲಿಕ್ಕೆ ಆಗೋದಿಲ್ಲ, ಅಂತೂ ನಮಗೆ ಸಂಪರ್ಕಕ್ಕೆ ತೊಂದರೆ ಇದೆ, ನಾವು ನಿಮ್ಮ ಬೆನ್ನ ಹಿಂದೆ ನಿಲ್ತೀವಿ, ನೀವು ಗೆದ್ದು ಬಂದರೆ ನಮಗೆ ನೀರಿನ ವ್ಯವಸ್ಥೆ ಮತ್ತು ಈ ರಸ್ತೆ ಸಂಪರ್ಕವನ್ನು ಮಾಡಿಕೊಡ್ಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡಿದ್ದರು. ಆ ಸಮಯದಲ್ಲಿ ನಾನು ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ. ಚುನಾವಣೆ ನಾನು ಮತ್ತು ನಮ್ಮ ಪುತ್ತೂರು ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಹಮ್ಮದ್ ಅಲಿ ಅವರು ಕೂಡ ಇದ್ದರು, ಪೂರ್ಣೇಶ್ ಅವರಿದ್ದರು, ಬ್ಲಾಕ್ ಅಧ್ಯಕ್ಷರುಗಳಿದ್ದರು, ಪ್ರಮುಖರೆಲ್ಲ ಇದ್ದರು. ನಾವೆಲ್ಲ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೀವಿ, ಈ ರಸ್ತೆಯನ್ನು ಮಾಡ್ತೀವಿ, ನೀರಿನ ವ್ಯವಸ್ಥೆಯನ್ನು ಕೂಡ ನಿಮಗೆ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೀವಿ. ಆ ಪ್ರಕಾರ ನೀರಿನ ವ್ಯವಸ್ಥೆಯನ್ನು ಅವರಿಗೆ ಈಗಲೇ ಮಾಡಿಕೊಟ್ಟಿದ್ದೀವಿ. ಆದರೆ ಈ ರಸ್ತೆ ಕೆಲಸಕ್ಕೆ 32.5 ಲಕ್ಷ ರೂಪಾಯಿ ಅನ್ನೋದು ಅನುದಾನವನ್ನು ಮಂಜೂರು ಮಾಡಿದ್ದೀವಿ. ಆದರೆ ರಸ್ತೆ ಮಾಡಲಿಕ್ಕೆ ಇಲ್ಲಿ ಹಲವು ನಮ್ಮ ಯಾರು ಪ್ರೈವೇಟ್ ಜಾಗೆಯವರಿದ್ದಾರೆ ಅವರು ತಡೆಯನ್ನು ಒಡ್ಡಿದರು. ಆದರೆ ನಾನು ಮತ್ತು ನಮ್ಮ ಈ ಭಾಗದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಮತ್ತು ವಲಯ ಅಧ್ಯಕ್ಷರು, ಬೂತ್ ಅಧ್ಯಕ್ಷರುಗಳು, ಅದರಲ್ಲಿ ನಮ್ಮ ನಗರದ ಅಧ್ಯಕ್ಷರಾದಂಥ ಮಹಮ್ಮದ್ ಅಲಿ ಅವರು ಕೂಡ ಇದ್ದರು. ನಾವೆಲ್ಲ ಸೇರಿ ಅವರ ಮನವನ್ನು ಒಲಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಸುಮಾರು 30 ವರ್ಷದಿಂದ ಇರುವಂಥ ಕಚ್ಚಾ ರಸ್ತೆಯನ್ನು ನಾವು ಕಾಂಕ್ರೀಟೀಕರಣ ಮಾಡ್ತೀವಿ, ನೀವು ಅನುಮತಿಯನ್ನು ಕೊಡಬೇಕು ಅನ್ನುವಂಥ ವಿನಂತಿ ಮಾಡಿಕೊಂಡಿದ್ವಿ. ಅವರ ಮನ ಒಲಿಸುವಂಥ ಪ್ರಯತ್ನವನ್ನು ಮಾಡಿದ್ದೀವಿ, ಆದರೆ ಅವರು ಒಪ್ಪಲಿಲ್ಲ. ಆನಂತರ ನಾವು ಕಾನೂನಾತ್ಮಕ ಯಾವ ರೀತಿಯ ಅಭಿವೃದ್ಧಿಗಾಗಿ ಕೆಲಸವನ್ನು ಮಾಡಬೇಕಾ ಆ ರೀತಿ ಪೊಲೀಸ್ ಇಲಾಖೆ ಮತ್ತು ರೆವಿನ್ಯೂ ಇಲಾಖೆ ಮತ್ತು ನಗರಸಭೆಯ ಅವರ ಅಧಿಕಾರಿಗಳನ್ನು ಹೇಳಿ ಯಾವ ಕಾನೂನು ಪ್ರಕಾರ ಯಾವ ರೀತಿ ರಸ್ತೆಯನ್ನು ಮಾಡಬೇಕಾ ಆ ರೀತಿ ಇವತ್ತು ರಸ್ತೆಯನ್ನು ಮಾಡಿದ್ದೇವೆ. ಎಲ್ಲ ಜನರಿಗೆ ಸುಮಾರು 70 ಮನೆ ಈ ಭಾಗ ಆದರೆ ಸುಮಾರು ಆ ಕಡೆ ಒಂದು 30-40 ಮನೆಗಳಿದೆ, ಅವರಿಗೆಲ್ಲ ಇದು ಪ್ರಯೋಜನ ಆಗ್ತದೆ. ಇವತ್ತು ಅವರೆಲ್ಲ ನಮಗೆ ಅಭಿನಂದನೆಯನ್ನು ಧನ್ಯವಾದವನ್ನು ಹೇಳಲಿಕ್ಕೆ ಜೊತೆಯಲ್ಲಿ ಉದ್ಘಾಟನೆಗೆ ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ.
ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ರಸ್ತೆಗಳು ಹಲವು ವರ್ಷದಿಂದ ಒಬ್ಬರು ಇಲ್ಲದ ಇಬ್ಬರಿಂದ ತಡೆ ಬರ್ತಾ ಇದ್ದರೆ ಇವಾಗಲೇ ಸುಮಾರು 10-12 ರಸ್ತೆಗಳನ್ನು ಕಾನೂನಾತ್ಮಕವಾಗಿ ಆ ರಸ್ತೆಯನ್ನು ಮಾಡುವಂಥ ಕೆಲಸ ಇವತ್ತು ಸರ್ವೆಯಲ್ಲಿರ್ಬೋದು, ಇವತ್ತು ನೆಲ್ಲಿಗುಂಡಿಯಲ್ಲಿರ್ಬೋದು, ಇವತ್ತು ಈ ಭಾಗದಲ್ಲಿರ್ಬೋದು, ಕೋಡಿಂಬಾಡಿಯಲ್ಲಿರ್ಬೋದು, ನಮ್ಮ ಉಪ್ಪಿನಂಗಡಿ ಭಾಗದಲ್ಲಿರ್ಬೋದು, ಈ ಭಾಗದೆಲ್ಲ ರಸ್ತೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿ. ಇದು ಒಬ್ಬೊಬ್ಬರಿಗೆ ಮಾಡುವಂಥದ್ದಲ್ಲ, ಅದು ದಬ್ಬಾಳಿಕೆ ಮಾಡುವಂಥದ್ದು ವಿಚಾರಗಳಲ್ಲ. ಕಾನೂನಾತ್ಮಕವಾಗಿ ಯಾರಿಗೆ ಆ ಹಕ್ಕು ಸಿಗಬೇಕಾ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಒಳ್ಳೆಯ ರಸ್ತೆ ನಿರ್ಮಾಣ ಆಗಿದೆ. ಈ ಭಾಗದ ಎಲ್ಲ ಏನು ಸಾರ್ವಜನಿಕರಿದ್ದಾರೆ ಅವರು ಸಂತೋಷದಿಂದ ಇದನ್ನು ಇವತ್ತು ಅವರ ವಶಕ್ಕೆ ಇವತ್ತು ಉದ್ಘಾಟನೆ ಮಾಡಿ ಅವರಿಗೆ ಅರ್ಪಣೆ ಮಾಡುವಂಥ, ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇದು ಒಳ್ಳೆಯ ಸದ್ಬಳಕೆ ಆಗಲಿ, ಇದರ ಉಪಯೋಗ ಎಲ್ರಿಗೂ ಸಿಗಲಿ ಅಂತ ನಾನು ಹೇಳಿಕೊಂಡು ಅದು ಮುಂದಿನ ದಿವಸಗಳಲ್ಲಿ ಬೀದಿ ಲೈಟು ಕೂಡ ಮಾಡುವಂಥ ಕೆಲಸವನ್ನು ಮಾಡುವ ಹಂತವಾಗಿ ನೀವು ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಅಶೋಕ್ ರೈಗೆ ಮುಂದಿನ ದಿವಸದಲ್ಲಿ ಆಶೀರ್ವಾದ ಮಾಡಬೇಕು. ಮುಂದಿನ ಚುನಾವಣೆಯಲ್ಲಿ ಅಶೋಕ್ ರೈಗೆ ನೀವೆಲ್ಲ ಮತ ಹಾಕಬೇಕು. ಜನಗಳು ಬೇಗ ಮರೆಯುವುದು ಬಾರಿ ಬೇಗ. ರಸ್ತೆ ಆಗುವವರೆಗೆ ಹೇಳ್ತಾ ಇರ್ತಾರೆ, ಇಲ್ಲದಿದ್ದರೆ ನಮ್ಮ ಜೀವಮಾನದಲ್ಲಿ ಈ ರಸ್ತೆ ಆಗ್ತಾ ಇರಲಿಲ್ಲ. ನಾವು ನಮ್ಮ ಮಹಮ್ಮದ್ ಅಲಿ, ಪೂರ್ಣೇಶು ಮತ್ತು ನಮ್ಮ ಪ್ರಮುಖರು ವಿಕ್ಟರು ಮತ್ತು ಅಶೋಕು ಇವರೆಲ್ಲ ಸೇರಿ ಅವರು ಪಾಪ ನಿರಂತರ ನನ್ನ ಬೆನ್ನು ಬಿಡಲಿಲ್ಲ 1.5 ವರ್ಷದಿಂದ. ಈ ರಸ್ತೆ ಆಗಬೇಕು ಅನ್ನೋ ಕಲ್ಪನೆ ಅವರಿಗಾಗಿ ಅಲ್ಲ, ಈ ಜನರಿಗೆ ಆಗಬೇಕಂತ ಒತ್ತಡಗಳಿರ್ತದೆ. ಈಗ ಅವರು ಪಾಪ ಒಪ್ಪಿಕೊಂಡಿದ್ದಾರೆ. ಅಂತೂ ಜನರಿಗೆ ಎಲ್ಲಿ ಸಹಕಾರ ಆಗ್ತದೆ ಅಲ್ಲಿ ನಾವು ಇದ್ದೇವೆ. ನೀವು ಕೂಡ ಅದನ್ನು ಮರಿಬಾರ್ದು. ನಿಮ್ಮ ಹಿಂದೆ ನಾವು ನಿಮಗೆ ಏನೇನು ಸಹಕಾರಗಳು ಬೇಕು, ಬಡವರಿಗೆ ಏನೇನು ಕೆಲಸಗಳು ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಬೀದಿ ದೀಪದ ಬಗ್ಗೆ ನೀವು ಏನು ಇವತ್ತು ನಮಗೆ ವಿನಂತಿಯನ್ನು ಮಾಡಿದ್ರಿ, ಅದನ್ನು ಕೂಡ ಮುಂದಿನ ದಿವಸದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಎಲ್ರಿಗೂ ಶುಭವಾಗಲಿ. ನಾನು ಅವರಿಗೆ ಅಂತ ಹೇಳುದಲ್ಲ, ನಾನು ಯಾರು ಕೆಲಸ ಕಮಿಷನರ್ ಕೊಡಪ್ಪ. ನೀರಿನ ಪ್ರಾಬ್ಲಮ್ ಸರಿಯಾಗಿದೆ ಆಲ್ರೆಡಿ ಸ್ಯಾಂಕ್ಷನ್ ಆಗ್ತದೆ, ಸ್ಯಾಂಕ್ಷನ್ ಆಗ್ತದೆ ಕೊರ್ದು 2011. ಆನಂತರ ಲೈಟಿಂಗ್ ಹೇಳಿದ್ದೇನೆ. ಲೈಟಿಂಗ್ ಇದು ಒಂದು ಕೇಬಲ್ ಕೊಡಬೇಕಂತೆ, ನೋಡ್ಬಿಟ್ಟು ನಾಳೆನೇ ಮಾಡೋದಿಲ್ಲ, ಸ್ವಲ್ಪ ದಿವಸದಲ್ಲಿ ಮಾಡಿಕೊಡ್ತೀವಿ. ನನ್ನ ಹೆಸರು ಪ್ರಮೀಳಾ ಡಿಸೋಜಾ. ಶಿಂಗಾಣಿ ಪೆರಿಯತ್ತೋಡಿ ರಸ್ತೆ ಕಾಮಗಾರಿ ಏನಿದೆ ಅದು ಹಲವಾರು ವರ್ಷಗಳ ಇದು ಸಮಸ್ಯೆ. ನಮ್ಮ ಊರಿಗೆ ತುಂಬ ಸಮಸ್ಯೆ ಇತ್ತು, ರಸ್ತೆ ಸಮಸ್ಯೆ. ಇದು ನಾವು ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದರೂ ಕೂಡ ಆಗ್ತಾ ಇರಲಿಲ್ಲ. ಸ್ವಲ್ಪ ತೋಟಗಾರಿಕಾ ಇಲಾಖೆ ಹತ್ರ ಮಾತ್ರ ಸ್ವಲ್ಪ ಕಾಂಕ್ರೀಟ್ ಆಗಿತ್ತು. ಆನಂತರ ಅನೇಕ ವರ್ಷ ಬಾಕಿಯಾಗಿತ್ತು, ಕೆಲವೊಂದು ಕಾರಣಗಳಿಂದ ಅದು ಬಾಕಿಯಾಗಿತ್ತು. ಈ ವರ್ಷ ನಮ್ಮ ಶಾಸಕರಾದ ಅಶೋಕ್ ರೈ ಸರ್ ಇವರಿಗೆ ಮನವಿ ಮಾಡಿ ಉತ್ತಮ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿದೆ. ನಮಗೆ ಒಳ್ಳೆಯ ಕಾಂಕ್ರೀಟೀಕರಣ ರಸ್ತೆ ನಮಗೆ ಆಗಿದೆ. ಇದು ಈ ಭಾಗದ ಜನರಿಗೆ ಅತ್ಯುತ್ತಮ ಇದು ಉಪಕಾರ ಆಗಿದೆ ನಮಗೆ. ಹಾಗಾಗಿ ಶಿಂಗಾಣಿ ಪೆರಿಯತ್ತೋಡಿ ನಮ್ಮ ಊರಿನ ಜನರ ಪರವಾಗಿ ಅಶೋಕ್ ರೈ ಸರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತೇನೆ. ಇನ್ನು ಮುಂದೆಯೂ ಕೂಡ ಅವರ ಈ ಅಭಿವೃದ್ಧಿ ಕಾರ್ಯ ಏನಿದೆ ಅತ್ಯುತ್ತಮವಾಗಿ ಆಗಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ಪ್ರೇಮಪುರಪ್ಪ. ನಾನು ಇಲ್ಲಿ ಕ್ವಾರ್ಟರ್ಸಲ್ಲಿ ಇರೋದು. ನಾವು ಮಂಜಾಡು ಕಡುಪಿಂದ ನಾವು ಬಿರಾವ್ ಕ್ವಾರ್ಟರ್ಸಿಗೆ ಬರಲಿಕ್ಕೆ 30 ವರ್ಷದಿಂದ ರೋಡಿನ ಸಮಸ್ಯೆ ಇತ್ತು. ಹಾಗೆ ನಾವು ಶಾಸಕರಲ್ಲಿ ಹೇಳಿದ್ದೆವು. ಹಾಗೆ ಅವರು ನಮಗೆ ಒಂದು ರೋಡ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.